ವರ್ಷದ ಇತಿಹಾಸದ ಶಾಲೆಗೆ ಸ್ವಂತ ಕಟ್ಟಡವಿಲ್ಲ. ಶಿಥಿಲ ಕಟ್ಟಡದಲ್ಲೇ ವಿದ್ಯಾರ್ಥಿಗಳ ಕಲಿಕೆ. ಇಲಾಖೆಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಶತಮಾನದ ಇತಿಹಾಸ ಹೊಂದಿರುವ ಉದ್ಯಾವರ ತೋಟ ಸರ್ಕಾರಿ ಎಲ್ಪಿ ಶಾಲೆ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಶಿಥಿಲಗೊಂಡ ಕಟ್ಟಡದ ನಡುವೆ ಕಾರ್ಯನಿರ್ವಹಿಸುತ್ತಿದ್ದು, ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1927ರ ಜನವರಿ 1ರಂದು ಆರಂಭಗೊಂಡ ಈ ಶಾಲೆಗೆ ಇಂದಿಗೂ ಸ್ವಂತ ಜಾಗ ಅಥವಾ ಕಟ್ಟಡ ಇಲ್ಲ. ವಕ್ಫ್ ಬೋರ್ಡ್ಗೆ ಸೇರಿದ ಕಟ್ಟಡದಲ್ಲಿ ಬಾಡಿಗೆ ಆಧಾರದಲ್ಲಿ ಶಾಲೆ ನಡೆಯುತ್ತಿದ್ದು, ಕಟ್ಟಡದ ಶೋಚನೀಯ ಸ್ಥಿತಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ದಶಕಗಳಷ್ಟು ಹಳೆಯದಾದ ಹಂಚಿನ ಮನೆಯ ಹಾಲ್ ಅನ್ನು ವಿಭಜಿಸಿ 4 ಕೋಣೆಯನ್ನಾಗಿ ಬಳಸಲಾಗುತ್ತಿದೆ. ಅವುಗಳಲ್ಲಿ ಒಂದರಲ್ಲಿ ಅಂಗನವಾಡಿ ಕಾರ್ಯನಿರ್ವಹಿಸುತ್ತಿದ್ದು, ಶಾಲೆಯ 26 ವಿದ್ಯಾರ್ಥಿಗಳು ಮತ್ತು ಅಂಗನವಾಡಿಯ 16 ಮಕ್ಕಳು ಒಂದೇ ಕಟ್ಟಡದಲ್ಲಿ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಳಿದ 3 ಕೋಣೆಗಳಲ್ಲಿ ಒಂದನ್ನು ಶಾಲಾ ಕಚೇರಿ ಹಾಗೂ ತರಗತಿ ಕೋಣೆಯಾಗಿ ಬಳಸಲಾಗುತ್ತಿದೆ. ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಪಕ್ಕದ ಮನೆಯ ಬಾವಿಯನ್ನು ಅವಲಂಬಿಸಬೇಕಾಗಿದೆ. ಸ್ವಂತ ಶೌಚಾಲಯವಿಲ್ಲದ ಕಾರಣ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಮೀಪದ ಮದ್ರಾಸದ ಶೌಚಾಲಯವನ್ನು ಬಳಸುತ್ತಿದ್ದಾರೆ. ಶಾಲೆಗೆ ಹೊಂದಿಕೊಂಡಿರುವ ಕಿರಿದಾದ ಶೆಡ್ನಲ್ಲಿ ಮಧ್ಯಾಹ್ನದ ಊಟ ತಯಾರಿಸಲಾಗುತ್ತಿದೆ. ಕಟ್ಟಡದ ದುಸ್ಥಿತಿಯಿಂದಾಗಿ ಶಾಲೆ ತಾತ್ಕಾಲಿಕ ಫಿಟ್ನೆಸ್ ಪ್ರಮಾಣ ಪತ್ರದ ಆಧಾರದ ಮೇಲೆ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ವಕ್ಫ್ ಆಸ್ತಿ ಆಗಿರುವುದರಿಂದ ಕಟ್ಟಡದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಲವು ನಿರ್ಬಂಧಗಳಿದ್ದು, ದುರಸ್ತಿ ಕಾರ್ಯಗಳಿಗೂ ಸರ್ಕಾರಿ ಅನುದಾನ ದೊರೆಯುತ್ತಿಲ್ಲ. ಈ ಶಾಲೆಯಲ್ಲಿ ಕಲಿಯುತ್ತಿರುವ ಬಹುತೇಕ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಹಾಗೂ ಅನ್ಯ ರಾಜ್ಯದ ಕಾರ್ಮಿಕ ಕುಟುಂಬಗಳಿಗೆ ಸೇರಿದವರಾಗಿದ್ದಾರೆ. ಶಾಲಾ ವಾಹನದ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳನ್ನು ಶಾಲೆಗೆ ಕರೆತರುವ ಜವಾಬ್ದಾರಿಯನ್ನು ಶಿಕ್ಷಕರೇ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉದ್ಯಾವರಗುಡ್ಡೆ ಸರ್ಕಾರಿ ಹೈಸ್ಕೂಲ್ಗೆ ಎಲ್ಪಿ ಶಾಲೆಯನ್ನು ಸ್ಥಳಾಂತರಿಸಬೇಕು ಎಂಬ ಬೇಡಿಕೆ ಬಲವಾಗಿ ಕೇಳಿಬರುತ್ತಿದೆ. ಹೈಸ್ಕೂಲ್ನಲ್ಲಿ ಎಲ್ಪಿ ವಿಭಾಗ ಆರಂಭಿಸಿದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯ ದೊರೆಯಲಿದೆ ಎಂದು ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ. ಶಾಲೆಯ ಶತಮಾನೋತ್ಸವ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಈ ಅವ್ಯವಸ್ಥೆಗೆ ಅಂತ್ಯ ಹಾಡಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮೂಲಸೌಕರ್ಯ ಒದಗಿಸಲಾಗುತ್ತದೆಯೇ ಎಂಬ ಪ್ರಶ್ನೆ ಇದೀಗ സ്ഥಳീയರು ಮತ್ತು പോഷകರಲ್ಲಿ മൂടിದೆ. തോട്ട സ്കൂൾ 100ാം വാർഷികത്തിലേക്കാണ് കടക്കുന്നത്. GMLP സ്കൂൾ അവിടെ സ്വന്തം ഒരു തുണ്ട് ഭൂമി പോലുമില്ല, അതിലാണ് പ്രവർത്തിക്കുന്നത്. അപ്പോൾ അത് ഭാഗിക കെട്ടിടമാണ്, വാടക കെട്ടിടം. രണ്ടാമത് അതിലും ഒരു അങ്കണവാടി പ്രവർത്തിക്കുന്നു, അതേ ബിൽഡിങ്ങിലാണ്. ഇതിലേക്ക് ബന്ധപ്പെട്ട ആളുകൾ ഈ സ്കൂള് 100 കൊല്ലം പഴക്കമുള്ള സ്കൂളാണ്. ഇതിനെ അതേപോലെ നിലനിർത്തേണ്ടത്, ആ സ്കൂളിനെ മാറ്റപ്പെടാതെ അവിടെ തന്നെ വേറെ ഏതെങ്കിലും ഒരു സ്ഥലം എടുത്ത് ആ സ്കൂളിൻ്റെ പ്രവർത്തനം തുടങ്ങാൻ വേണ്ടി ശ്രമിക്കണമെന്നാണ് ആഗ്രഹിക്കുന്നത്.